ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಅಲೆಮಾರಿಗಳು ಬಂದು ನೆಲೆಸಿದ್ದು, ಈ ಮಾಹಿತಿ ತಿಳಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದೀಪಕ್ ಗುಲ್ಚಾ ಹಾಗೂ ಆರೋಗ್ಯ ಸಂರಕ್ಷಣಾಧಿಕಾರಿ ಪುಷ್ಪಲತಾ ರವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಅಲೆಮಾರಿಗಳ ಆರೋಗ್ಯ ವಿಚಾರಿಸಿದರು. ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳ ಮಾಹಿತಿ ಪಡೆದುಕೊಂಡ ಅಧಿಕಾರಿಗಳು ಕಾಲಕಾಲಕ್ಕೆ ತಕ್ಕಂತೆ ಹಾಕಿಸಬೇಕಾದ ಲಸಿಕೆಗಳನ್ನು ಹಾಕಿಸುವಂತೆ ತಿಳಿಸಿದರು. ಹಾಗೆಯೇ ವಿಶೇಷವಾಗಿ ಕುಷ್ಠರೋಗದ ಬಗ್ಗೆ ಮಾಹಿತಿ ನೀಡಿದರು. ಹಾಗೆಯೇ ಮಳೆಗಾಲವಾಗಿರುವುದರಿಂದ ಸೊಳ್ಳೆಗಳು ನಿಯಂತ್ರಿಸುವ ಬಗ್ಗೆ ಜಾಗೃತಿ ಮೂಡಿಸಿದರು. ಡೆಂಗ್ಯೂ ಜ್ವರ, ಚಿಕನ್ ಗುನ್ಯಾ, ಮಲೇರಿಯಾ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವಂತೆ ತಿಳಿಸಿದರು. ಅಗತ್ಯವಿದ್ದವರಿಗೆ ಲಸಿಕೆ ನೀಡುವುದಾಗಿ ತಿಳಿಸಿದರು. ಇವಾಗ ಕುಷ್ಠರೋಗ ಬೇರೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಇವಾಗ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಅಂತ ಮಾಡ್ತಾ ಇದೀವಿ ನಾವು. ಮನೇಲಿ ಯಾರಿಗಾದ್ರೂ ಅಷ್ಟೇ, ನಮಗೆ ಸಣ್ಣ ಮಕ್ಕಳ ಇವರಿಬ್ಬರ ಇಲ್ಲಿರೋ ಮಕ್ಳುಗಳಿಗೆ ಇವ್ರದ್ದು ತಾಯಿ ಕಾರ್ಡ್ ತೆಗ್ಸಕ್ಕಾಗತ್ತಾ? ಅಲ್ಲಿ ಊರ ಹತ್ರ ಇದೆ ತಾಯಿ ಕಾರ್ಡ್, ಕನ್ಫರ್ಮ್ ಮಾಡ್ಕೋಬೇಕು. ಎಲ್ಲ ಆಗಿದಾವ.